ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ವರ್ಷದ ಪೂಜೆ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ನಡೀತಾ ಇದೆ. ಚಿಕ್ಕ ವಯಸ್ಸಿಂದ ಪ್ರತಿ ವರ್ಷ ಇದನ್ನು ಮಿಸ್ ಮಾಡ್ತಾನೆ ಇರಲಿಲ್ಲ. ಇತ್ತೀಚೆಗೆ ಕಷ್ಟ ಆಗ್ತಾ ಇತ್ತು ಹೋಗೋದಕ್ಕೆ. ಸೊ ಫೈನಲಿ ಆಫ್ಟರ್ ಲಾಂಗ್ ಟೈಮ್ ನಾನು ಊರಿಗೆ ಹೋಗಿ ಈ ಪೂಜೆನ ಅಟೆಂಡ್ ಮಾಡ್ತಾ ಇರೋದ್ರಿಂದ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಬೆಳಗ್ಗೆ ಬೇಗ ಎಲ್ಲರಿಗೂ ಬಿಸಿ ಬಿಸಿ ಅವಲಕ್ಕಿ ಉಪ್ಪಿಟ್ಟು ತಿಂಡಿಗೆ ಮಾಡಿದ್ವಿ. ಆ್ಯಂಡ್ ಊರಲ್ಲಿರೋರು ಎಲ್ಲರಿಗೂ ಗೊತ್ತೇ ಇದೆ, ಹಬ್ಬದ ದಿನ ಫಂಕ್ಷನ್ ದಿನ ಏನಾದರೂ ಒಂದು ಸ್ಪೆಷಲ್ ದಿನ ಇದ್ದೇ ಇರುತ್ತೆ. ಸ್ಪೆಷಲ್ ಆಗಿ ಈ ಬ್ರೇಕ್ಫಾಸ್ಟ್ ಅಂತ ಹಾಗೆಯೇ ಸಿಂಪಲ್ ಆಗಿ ಮಾಡೋದಕ್ಕಾಗತ್ತೆ, ರುಚಿಯಾಗಿರುತ್ತೆ. ಜೊತೆಗೆ ಅಲ್ಲಿ ಇಲ್ಲಿ ಮನೆ ತಯಾರಿ, ಮನೆಗೆ ಮಾಡಿರುವಂಥ ಅಲಂಕಾರ, ದೇವ್ರಿಗೆ ಮಾಡಿರುವಂಥ ಅಲಂಕಾರ ಎಲ್ಲದನ್ನ ನೋಡ್ತಾ ಇದ್ದೀರಾ. ಬಂದಿರುವಂತಹ ಎಲ್ಲರಿಗೂ ಇವಾಗ ಪ್ರಸಾದ ಮಾಡ್ಬೇಕಲ್ವಾ. ಫಸ್ಟ್ ಅದ್ರ ತಯಾರಿ ಹೇಗಾಗತ್ತೆ, ಯಾವ ರೀತಿ ಪ್ರಸಾದನ ಮಾಡ್ತಾರೆ ಆ್ಯಂಡ್ ಎಷ್ಟು ಜನರಿಗೆ ಪ್ರಸಾದ ಮಾಡ್ತಾ ಇರೋದು ಗೊತ್ತಾ? ಸುಮಾರಷ್ಟು 500 ಜನರಿಗೆ. ಊರಲ್ಲಿ ಶೆಕೆ ಇದೆ, ಸೊ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬೇಗ ಎದ್ದು ರೆಡಿ ಆಗಬೇಕು. ಮನೆ ತುಂಬ ಗೆಸ್ಟ್ ಇರ್ತಾರೆ, 500 ಮೆಂಬರ್ಸ್ ಕಮ್ಮಿನಲ್ಲಾದರೂ ಬರ್ತಾರೆ. ಆ್ಯಂಡ್ ಹೀಗೆ ಅಲ್ಲಿ ಇಲ್ಲಿ ತಮಾಷೆ ಮಾಡಿಕೊಂಡು ಎಲ್ಲ ಫನ್ ಮೂಮೆಂಟ್ಸ್ ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ ನಮ್ಮ ಫ್ಯಾಮಿಲಿ ಅಂದಮೇಲೆ ಅಲ್ವಾ. ಸೊ ಇಲ್ಲಿ ಒಂದಷ್ಟು ನಂದಿನಿ ತುಪ್ಪ, ಇದಕ್ಕೆ ನೆಕ್ಸ್ಟ್ ಬಾಳೆಹಣ್ಣ ಕಟ್ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಪೀಸಸಲ್ಲಿ. ಅಲ್ಲ, ಇದನ್ನು ಶೀರಾ ಮಾಡೋದಕ್ಕೆ ಹಾಕ್ತಾರಾ? ಯಾವ ರೀತಿ ರುಚಿ ಇರುತ್ತೆ ಅಂತ ನಾನು ಇಲ್ಲಿ ತನಕ ತಿಂತಾ ಇದ್ದೆ. ಬಟ್ ಇವತ್ತು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಅವ್ರು ಮಾಡುವಂಥ ರೀತಿನ. ನೋಡಿ ಅನ್ನಿಸ್ತು, ಓ ಕ್ವಿಕ್ಕಾಗಿ ಮಾಡ್ತಾರೆ, ಅವ್ರೇನು ಅಳತೆ ಮಾಡಲ್ಲ, ಟೆಕ್ನಿಕ್ಕಿಂದ ಎಷ್ಟು ಬೇಗ ಮಾಡ್ತಾರೆ ಅಂತ ಅನ್ನಿಸ್ತು. ಅದಾದಮೇಲೆ ರವೆನ ಹಾಕಿದ್ರು, ಅದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ತಾರೆ ಆಯಿತಾ. ಒಂದು 5-10 ಮಿನಿಟ್ಸ್ ಚೆನ್ನಾಗಿ ಈ ಥರ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಹಾಕಿದ್ರು ಹಾಲು. ಅಲ್ಲ, ಅಷ್ಟೊಂದು ಜನರಿಗೆ ಹೆಂಗೆ ಕ್ವಾಂಟಿಟಿ ಹಾಕ್ತಾರೆ ಅಂದರೆ ಅವ್ರಿಗೆ ಮಾಡಿ ಮಾಡಿ ಅಭ್ಯಾಸ ಇರೋದ್ರಿಂದ ಬೇಗ ಮಾಡ್ತಾ ಇದ್ದಾರೆ. ಇದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊತ್ತಿನಲ್ಲೇ ಏನು ಹಾಕಿದ್ರು ಅಂದರೆ ಒಂದಷ್ಟು ಬಾಳೆಹಣ್ಣ ಕಟ್ ಮಾಡಿದ್ರೆ ಅದನ್ನೆಲ್ಲ ಹಾಕ್ತಾರೆ ಇವಾಗ. ಸೊ ನಮ್ಮೂರಲ್ಲಿ ಈ ಥರ ಪೂಜೆ ಮಾಡಿದ್ದಾಗ ಪ್ರಸಾದಕ್ಕೆ ಇದನ್ನು ಕೊಡ್ತಾರೆ. ಆ್ಯಂಡ್ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಸೊ ಬೆಂಗಳೂರು ಕಡೆಯಲ್ಲಿ ಚಿತ್ರಾನ್ನ ಎಲ್ಲ ಕೊಡ್ತೀವಿ, ಅದೇ ರೀತಿ ನಮ್ಮ ಊರಿನಲ್ಲಿ ಈ ಥರ ಶೀರಾ ಅಂತ ಮಾಡ್ತೀವಿ. ಇವಾಗ ಆಲ್ಮೋಸ್ಟ್ ಆಗಿದೆಯಾ, ಇನ್ನೇ ಇದಕ್ಕೆ ಮೇನ್ ಬೇಕು, ಸಕ್ಕರೆ ಹಾಕಬೇಕು. ಅವ್ರು ಸಕ್ಕರೆ ಹಾಕಿದ್ ನೋಡಿ, ಅಬ್ಬಾ ಇಷ್ಟೊಂದು ಸಕ್ಕರೆ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ಅನಲೈಸ್ ಮಾಡಿದಾಗ ಇದು 600 ಜನರಿಗೆ ಅಂದಮೇಲೆ ಬೇಕೇ ಆಗುತ್ತೆ ಅಲ್ವಾ ಇಷ್ಟೊಂದು ಅಂತ. ಪರ್ಫೆಕ್ಟಾಗಿ ಕ್ವಾಂಟಿಟಿನಲ್ಲಿ ತುಂಬ ಚೆನ್ನಾಗಿ ದೇವ್ರ ಪ್ರಸಾದ ಇಲ್ಲಿಗೆ ಸಿಂಪಲ್ ಆಗಿ ಆಗೇ ಹೋಯಿತು. ಇದ್ರ ಜೊತೆಗೆ ಮತ್ತೊಂದು ಪ್ರಸಾದ ಕೂಡ ಆಯಿತು. ಆ್ಯಂಡ್ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಆದಾಗ ಮನೆಯಲ್ಲಿ ಇದೇ ಪ್ರಸಾದ ಇರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇದಿಷ್ಟು ಪ್ರಸಾದ ಇಲ್ಲಿ ಕಂಪ್ಲೀಟ್ ಆದರೆ ಇನ್ನು ಮನೆಯಲ್ಲಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ಬನ್ನಿ ನೋಡೋಣ. ವರ್ಷದ ಸತ್ಯನಾರಾಯಣ ಪೂಜೆ ಜೊತೆಗೆ ಒಂದಷ್ಟು ಸ್ಪೆಷಲ್ ಡೇ ಕೂಡ ಹೌದು. ಏನದು? ಹ್ಯಾಪಿ ಆನಿವರ್ಸರಿ ಮಾಮಿ. ಇನ್ನು ಎಷ್ಟು ಜನ ಬರ್ಪೇರ ಅಂದಾಜಿ? 500. ಅಜ್ಜಿ ಮನೆ ಅಂದರೆ ಮಾಮ ಮಾಮಿ ನನ್ನ ಕಸಿನ್ಸ್ ಇರುವಂಥ ಮನೆ. ಸೊ ಇವ್ರ ಮನೆಯಲ್ಲಿ ಪೂಜೆ ನಡೀತಾ ಇದೆ. ಸೊ ಫಸ್ಟ್ ಬೇಗ ಅವರೇ ರೆಡಿ ಆಗ್ಬೇಕು ತಾನೆ. ಇಲ್ಲಿ ನಮ್ಮೂರು ಮಲ್ಲಿಗೆ ಜೊತೆಗೆ ಬೆಂಗಳೂರು ಮಲ್ಲಿಗೆ ಎಲ್ಲರಿಗೂ ಇಷ್ಟ. ಆ್ಯಂಡ್ ನನ್ನ ಫೇವ್ರೆಟ್ ಕಸಿನ್ ಕೂಡ ರೆಡಿ ಆಗ್ತಾ ಇದ್ದಾಳೆ. ಈ ಹುಡುಗಿಯರನ್ನು ಹೊರಡಿಸುವುದೊಂದು ತುಂಬಾ ಕಷ್ಟನೇ. ಇವತ್ತು ಆಗ್ಲಿಕ್ಕೆ ಇಲ್ಲ, ಸಂಜೆವರೆಗೆ ಹೊರಡಿ ಆಗ್ಲಿಕ್ಕಿಲ್ಲ. ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ. ಏನ್ ಮಾಡ್ತಾರೆ ಮೀಟ್ ಮೈ ಫೇವ್ರೆಟ್ ಅಜ್ಜಿ, ನನ್ನ ಅಮ್ಮನಮ್ಮ, ಇವರಿಂದಾನೇ ನಾವು ಎಲ್ಲರೂ. ಸೊ ಹಾಗಾಗಿ ಫ್ಯಾಮಿಲಿ ಶುರುವಾಗಿದ್ದೆ ಇವರಿಂದಾನೆ. ಇಲ್ಲಿ ಆಂಟಿ ಎಲ್ಲ ಒಟ್ಟಿಗೆ ರೆಡಿ ಆಗೋದು ಒಂಥರ ಖುಷಿ ಅಲ್ವಾ ನೋಡೋದಕ್ಕೆ. ಎಲ್ಲರೂ ಒಟ್ಟಿಗೆ ಸೇರಿ ರೆಡಿ ಆಗ್ತಾರೆ, ಎಲ್ಲರೂ ಒಟ್ಟಿಗೆ ಇರೋದು. ವಾವ್, ಸೂಪರ್. Direge, çok özeninki. Enggak kis kolle. ಹಾಗೆಯೇ ಮನೆಗೆ ಒಂದೊಂದಾಗಿ ಐಟಮ್ ಬರ್ತಾ ಇದೆ. ಊಟದ ತಯಾರಿ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಹಾಗೆಯೇ ಅಲ್ಲಿ ಚೇರ್ಸ್ ಆಗಿರ್ಬೋದು, ಸೀಟಿಂಗ್ಸ್ ಎಲ್ಲಾನು. ಮೋಸ್ಟ್ ಇಂಪಾರ್ಟೆಂಟ್ ಪೂಜೆ, ಮಾಮ ಮಮ್ಮಿಯವ್ರ ಪೂಜೆ ಕೂತಾಯಿತು. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಬೇಗ. ಅದ್ರ ಜೊತೆಗೆ ಎಲ್ಲರೂ ಗೆಸ್ಟ್ ಬರ್ತಾನೆ ಇರ್ತಾರೆ. ಸೊ ಇದಾದಮೇಲೆ ಮತ್ತೆ ಇನ್ನಷ್ಟು ಪೂಜೆ ಇರುತ್ತೆ. ಅದಕ್ಕೆ ಎಲ್ಲರೂ ಸೇರಿ ಹೊರಗಡೆ ಕೂತು ಪೂಜೆ ನಡೆಯುತ್ತೆ. ಇನ್ನೇನಿದೆ ಅಂದರೆ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಏನಾಗ್ತಿತ್ತು, ನಮ್ಮ ಆಂಟಿ ಅಂದರೆ ನಮಗೆಲ್ಲ ರೆಡಿ ಮಾಡ್ತಾ ಇದ್ರೆ ನಾವೆಲ್ಲ ಅವಾಗ ಪುಟಾಣಿ ಮಕ್ಕಳು. ಇವಾಗ ನೋಡಿ ಹೇಗೆ ಉಲ್ಟಾ ಆಗಿಬಿಟ್ಟಿದೆ. ಆ್ಯಂಡ್ ಇಟ್ ಇಸ್ ಸೋ ನೈಸ್. ನಮ್ಮ ಅಮ್ಮನ ಲಾಸ್ಟ್ ತಂಗಿ ಪುಟ್ಟದು ತಂಗಿ ಇವ್ರು ಎಲ್ಲರಿಗಿಂತನೂ. ಸೊ ಶಿ ಇಸ್ ವೆರಿ ಅಡಾರೆಬಲ್, ತುಂಬ ಸೈಲೆಂಟ್, ಹಾಗೆಯೇ ವೆರಿ ಸ್ವೀಟ್ ಪರ್ಸನ್ ಗೊತ್ತಾ. ಹಾಗೆ ಮಾತಾಡ್ಕೊಂಡು ಚಿಟ್ಚಾಟ್ ಮಾಡ್ತಾ ನನ್ನ ಅಮ್ಮ ಎಲ್ಲಿ ಅಂತ ಕೇಳ್ತಾ ಇದ್ರೆ, ಅಮ್ಮ ಬಂದಿದ್ದಾರಾ ಇಲ್ವಾ? ನಾನು ವೇಟಿಂಗ್, ಅಮ್ಮನಿಗೆ ಯಾಕೆ ಬಂದಿಲ್ಲ ಇನ್ನ ಅಂತ. ಎಷ್ಟು ದಿನ ಆಯಿತು ಅಮ್ಮನ ನೀವು ನೋಡೇ ಇಲ್ಲ ಅಲ್ವಾ. ಆ್ಯಂಡ್ ಫೈನಲಿ ನಿಮ್ಮ ಫೇವ್ರೆಟ್ ಪರ್ಸನ್ ಬಂದೇ ಬಿಟ್ರು.
ಬೇಕಾ? ಹೌದು, ನನ್ಗೆ ಸಹ ಹಾಗೆ. ನಮ್ಗೆ ಎಲ್ರಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ನನ್ನ ಇಷ್ಟ. ಮಗಳಿಗೋಸ್ಕರ ತಂದೆ, ಅವಳು ಬೇಡ ಅಂತ ಹೇಳಿದ್ದು. ನನ್ಗೆ ಸಾಕು. ಅವರಿಗೆ ಸೂರ್ಯಕಾಂತಿಗೆ ತೆಗಿಬೇಕಲ್ವಾ? ಸೂರ್ಯಕಾಂತಿ ತೆಗ್ದಿದ್ರು. ಅವರಿಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ಹ್ಯಾಪಿ, ನನ್ನ ಮಗಳಿಗೆ ಇವತ್ತು ಮನೆ ತಪ್ಪಿದೆ ಅಡ್ರೆಸ್ ನೋಡಿ ಅವಳು ಇಲ್ಲಿ ಬಂದಿದ್ದಾಳೆ. ನಾನು ಇಷ್ಟು ಕಾಯ್ದು ನನ್ನ ಮಗಳನ್ನು ನೋಡಿದ್ರೆ ಇಲ್ಲಿದ್ದಾಳೆ. ಅವಳು ಯಾಕೆ ಮಾಡ್ಬೋದಾ ಯಾರಾದ್ರೂ? ನೀವೇ ಹೇಳಿ ಗೈಸ್. ಅವಳು ಯಾಕೆ ಅಜ್ಜಿ ಮನೆಗೆ ಬರ್ಬಾರ್ದಾ? ತುಂಬಾ ಬೇಜಾರಾಯ್ತು. ನಮ್ಮ ಮನೆ ನಾನು ನನ್ನ ದೊಡ್ಡಮ್ಮನ ಜೊತೆ ಇರ್ಬೇಕಂತ. ಮತ್ತೆ ಅವಳಿಗೆ ದೊಡ್ಡಮ್ಮ ಅಂದ್ರೆ ಪಂಚ ಪ್ರಾಣ. ದೊಡ್ಡಮ್ಮ ಅಂದ್ರೆ ಏನ್ ಗೊತ್ತಾ, ಪೂಜೆ ಇರೋದು ಸುತ್ತಲಲ್ಲಿ. ಅಲ್ಲಿ ಬಂದ್ರೆ ಅವಳಿಗೆ ತುಂಬಾ ದೂರ ಆಗ್ತದಲ್ಲ, ಅದಕ್ಕೆ ಅವಳು ಇಲ್ಲೇ ಇಳಿದ್ರು ಬಸ್ಸಲ್ಲಿ. ಅಂಡ್ ಏನ್ ಗೊತ್ತಾ ಗೈಸ್, ಇವತ್ತು ನೀವೆಲ್ಲರನ್ನ ನೋಡ್ತೀರಾ. ಮನೆ ತುಂಬಾ ಜನ, ಎಷ್ಟು ಜನ ಕಸಿನ್ಸ್ ಇದ್ದಾಗ ಎಲ್ಲದನ್ನ ನೋಡ್ತೀರಾ ನೀವು. ಇವ್ರ ತಂಗಿಯಂದ್ರು, ಇವ್ರ ಅಕ್ಕಂದ್ರು ಎಲ್ಲ ಇಟ್ಕೊಂಡು ಫನ್ ಫೈಲ್ ವಿಡಿಯೋಸ್ ಕೊನೆ ತನಕ ನೋಡಿ. ಓಕೆ, ಮತ್ತೆ ನಮ್ಮ ದಾಕ್ಷಾಯಣಿ ಇದ್ದಾಳೆ, ಅವಳದು ಆಗೋ ತನಕ ಮಾತ್ರ ಅವಳು. ಮತ್ತೆ ನನ್ಗೆ ಒಂದು ಉಪಕಾರಕ್ಕೆ ಸಿಗುದಿಲ್ಲ. ಒಂದು ಉಪಕಾರಕ್ಕೆ ಇಲ್ಲ, ಸಿಗುದಿಲ್ಲ. ಇವಳದೊಂದು ಫ್ಯಾಷನ್ ಮಾಡಿ ಸ್ಟೈಲ್ ಮಾಡಿದ್ರೆ ಸಾಕು. ಅವಳಿಗೆ ನೋಡಿದ್ರೆ ಸಾಕು. ಕ್ಯಾಮ್ರಾ ಇರಲಿ ಕ್ಯಾಮ್ರಾ ಇಲ್ಲದೆ ಇರಲಿ, ನಮ್ಮ ಇಡೀ ಮನೆಯಲ್ಲಿ ಎಲ್ಲರ ಕಥೆನೂ ಇದೆ. ಎಲ್ಲರಿಗೂ ಎನರ್ಜಿ ಗಲಾಟೆ ಆಗ್ತಾನೆ ಇರುತ್ತೆ, ಮಾತಾಡ್ತಾನೆ ಇರ್ತೀವಿ, ಏನಾದರೂ ಒಂದು ಆಗ್ತಾ ಇರುತ್ತೆ. ಆ ಟೈಮ್ ಹೇಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ತಿಳಿಸಿ. ಹಾಯ್ ದೊಡ್ಡಮ್ಮ, ನಾನು ರೆಂಚಲ್ಲರ ಏನ್ ಸಮಯ ಮುಗಿರಿತು ಮಿನಿ ಯಾನ್ ಇರೇನ್ ತೂವರೆ ನಿಮ್ಮೆಲ್ಲರಿಗೂ ಕನ್ಫ್ಯೂಷನ್ಸ್ ಇರ್ಬೋದು, ಯಾರ್ಯಾರು ಏನೇನಾಗಬೇಕು ಅಂತ. ಕ್ವಿಕ್ ಆಗಿ ಎಲ್ಲ ಇಂಟ್ರಡಕ್ಷನ್ ಮಾಡೋಣ. ಯಾರು ದೊಡ್ಡವರು? ದೊಡ್ಡಮ್ಮ. ಇದು ನಾನು ಸೆಕೆಂಡ್ ದೊಡ್ಡಮ್ಮ, ಇವಳು ಥರ್ಡ್ ದೊಡ್ಡಮ್ಮ, ಇವಳು ಫೋರ್ತ್ ದೊಡ್ಡಮ್ಮ. ಚಿಕ್ಕಮ್ಮ. ನೆಕ್ಸ್ಟ್ ಲಾಸ್ಟ್ ಚಿಕ್ಕಮ್ಮ. ಬೆಂಗಳೂರು ಆಂಟಿ. ನಾವು ಒಟ್ಟಿಗೆ ಅಕ್ಕ ತಂಗಿಯರು ತಮ್ಮ ಒಟ್ಟಿಗೆ 7 ಜನ. ಒಬ್ಬನೇ ಹುಡುಗ, 6 ಜನ ಹೆಣ್ಮಕ್ಳು. ಓಕೆ, ಹಾಗೇನೆ ಇವತ್ತಿನ ವಿಡಿಯೋ ಗಮನ ಕೊಡ್ತಾ ಇದ್ದೀರಾ. ಎಲ್ಲ ಕನ್ನಡದಲ್ಲಿ ಏನೇನು ಮಾತಾಡಿದೀವಿ ಅದನ್ನ ಮಾತ್ರ ಹಾಕಿದ್ದೀನಿ, ಸೊ ದ್ಯಾಟ್ ಯಾರಿಗೂ ಬೇಜಾರಾಗಲ್ಲ ಅಂಡ್ ಎಲ್ಲರಿಗೂ ಅರ್ಥ ಆಗುತ್ತೆ. 4 ಜನ ಸೇಮ್ ಔಟ್ಫಿಟ್ ಅಲ್ಲಿ ಇದ್ದೀವಿ. ಹಾಯ್ ಬನ್ನಿ ನಾನು ಕಿಸಿಕೊಲ್ಲೆ ಬನ್ನಿ. ಸೊ ಪೂಜೆಗೆಲ್ಲರೂ ರೆಡಿ ಆಗಿದ್ದೀವಿ, ಬಟ್ ಪೂಜೆಗೆ ಹೋಗೋ ಮುಂಚೆ ಎಲ್ಲರಿಗೂ ಫೋಟೋ ಸೆಷನ್ ಬೇಕು ಅಂತ ಅದನ್ನ ಮಾಡಿ ವಿ ಆರ್ ರೆಡಿ. ರೆಡಿನಾ? ಈ ನನ್ನ ಕಸಿನ್ ಮುಖ ನೋಡ್ತಾ ಇರಿ, ಗಮನ ಕೊಡ್ತಾ ಇದ್ದೀರಲ್ಲ. ನನ್ನ ಕಸಿನ್ ಏನೋ ಹೇಳ್ತಾಳೆ ನೋಡಿ. ಈ ಕಸಿನ್ಗೂ ನನಗೂ ಇರುವಂಥ ಏನೋ ಸಿಮಿಲ್ಯಾರಿಟಿ. ಹಾಗೆಯೇ ಎವ್ರಿ ಒನ್ ಇಸ್ ರೆಡಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೆಸ್ಟ್ ಬರ್ತಾರೆ, ಎಲ್ಲನೂ ವೆಲ್ಕಮ್ ಮಾಡಬೇಕು, ಎಲ್ಲರ ಜೊತೆ ಮಾತಾಡಬೇಕು ಆ್ಯಂಡ್ ನನ್ನ ಮತ್ತೊಬ್ಬರು ಅಜ್ಜಿನ ಮೀಟ್ ಮಾಡಿ. ಹಾಗೆಯೇ ಇವ್ರು ಕೂಡ ರೆಡಿ ಆಗಿದ್ದಾರೆ. ಜೊತೆಗೆ ಮಾಮ ಮಾಮಿಯವರು ಪೂಜೆನಲ್ಲಿ ಬ್ಯುಸಿ ಇದ್ದರೆ ಮನೆಯಲ್ಲಿ ಊಟದ ವ್ಯವಸ್ಥೆ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿ ಹೋಗಿದೆ. ಇನ್ನೇನೇ ಇದ್ರೂ ಗೆಸ್ಟ್ ಬರೋದು, ಮಧ್ಯಾಹ್ನ ಹೊಟ್ಟಿಗೆ ಊಟ ಆಗುತ್ತೆ, ಪೂಜೆನೂ ಆಗುತ್ತೆ ಆ್ಯಂಡ್ ಎಲ್ಲನೂ ಚೆನ್ನಾಗಾಗತ್ತೆ. ಸೊ ನೀವೇನು ಮಾಡಬೇಕು, ಕೊನೆ ತನಕ ನೋಡ್ತಾ ಇರಿ ಆಯಿತಾ. ಮೀನ್ವೆಲ್ ನಾನು ಎಲ್ರೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಯ್ ಹಾಯ್. ಇವ್ರು ಮೊನ್ನೆ ಮನೆ ಪೂಜೆ ಮಾಡಿದ್ರು, ನನ್ನ ಕರ್ದೇ ಇಲ್ಲ ನನ್ನನ್ನು. ಸುಮ್ಮನೆ ನನ್ನ ಮಗಳು ನನ್ನ ಫೇವ್ರೆಟ್ ಮಗಳು ಅಂತೆಲ್ಲ ಹೇಳ್ತಾರೆ, ಬಟ್ ಹೀಗೆ ಏನು ಮಾಡೋಕ್ಕಾಗಲ್ಲ. ಹತ್ತಿರದ್ದು ಹೇಳ್ಕೊಂಡು ಬರ್ತಿದ್ದೆ ಅವಳನ್ನು. ಸುಮ್ಮನೆ ಗೈಸ್ ಕಾಲು ನೋವು ಅಂತೇಳಿ ಸುಳ್ಳು ಹೇಳಿದಾಳೆ ನನಗೆ. ಗೈಸ್ ನೋಡಿ, ನಾನು ಎಷ್ಟು ಆಸೆಯಲ್ಲಿದ್ದೆ ದೊಡ್ಡಪ್ಪನ ಮನೆಗೆ ಹೋಗ್ಬೇಕು ಅಂತ. ಪರವಾಗಿಲ್ಲ, ಜ್ಯೂಸ್ ಕುಡೀರಿ. ಎಷ್ಟು ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಯಾನ್ ಶೋಕ್ ತೋಜಂದಿಲ್ಲೇನಾ? ಯು ಲುಕಿಂಗ್ ಸೂಪರ್ ಟುಡೇ. ಸೂಪರ್. ಹಾಯ್ ಬಾವಾ. ಹಾಯ್ 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 ಹಾಯ್. ಈ ಶೆಕೆಗೆ ಪಕ್ಕಾ ಬೇಕಾಗಿರುವಂಥ ಜ್ಯೂಸ್ನೇ ಇಟ್ಟಿದ್ದಾರೆ, ಫ್ರೆಶ್ ಲೈಮ್ ಸೋಡಾ ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ. ಇದು ಯಾವ ಜ್ಯೂಸು? ಇದು ಬ್ಯಾಂಗ್ಳೂರಲ್ಲಿ. ಇದು ಜೀರಿಗೆ ಮೆಣಸು ಜ್ಯೂಸು, ಲೆಮನ್ ಸೋಡಾ ವಿತ್ ಜೀರಿಗೆ ಮೆಣಸು. ದಿಸ್ ಇಸ್ ಸ್ಪೆಷಲ್, ಓನ್ಲಿ ಅವೈಲೇಬಲ್ ಇನ್ ಸುರತ್ಕಲ್. ಸುಮ್ಮನೆ ನಾವು ನೀನು ನೋಡು, ಕುಡಿದು ನೋಡು. ನಾನು ಪ್ಲೇನ್ ಫ್ರೆಶ್ ಲೈಮ್ ಸೋಡಾ ಟ್ರೈ ಮಾಡಿದರೆ ಇಲ್ಲಿ ಆ್ಯಕ್ಚುಲಿ 2 ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಕೂಡ ಇತ್ತು. ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್. ಕೊನೆಗೂ ಎಷ್ಟು ಗ್ಲಾಸ್ ಖಾಲಿ ಆಗಿರುತ್ತೆ ಯೋಚನೆ ಮಾಡಿ. 500 ಜನ ಅಂದರೆ ಒಂದು 600 ಗ್ಲಾಸ್ ಹೋಗಿರುತ್ತೆ ಅಂತ ಅಂದ್ಕೊಂಡ್ರೆ 1000 ಗ್ಲಾಸ್ ಖಾಲಿಯಾಗಿದೆ ಅಂದರೆ ಆಲ್ಮೋಸ್ಟ್ 2 ಗ್ಲಾಸ್ ಹೋಗಿದೆ ಪರ್ ಪರ್ಸನ್ ಮಿನಿಮಮ್. ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಶೆಕೆಗೆ ಪರ್ಫೆಕ್ಟ್ ಕೂಡ ಅನ್ನಿಸ್ತು. ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಟೀಮ್ ಹೆಸರು ನೆನಪಿರಲಿ ಅಂತ ಸಖತ್ತಾಗಿತ್ತು ಮಾತ್ರ. ಆಲ್ಸೋ ಊಟ ಪ್ರತಿ ಸತಿ ಚೆನ್ನಾಗಿರುತ್ತೆ, ತುಂಬ ವೆರೈಟೀಸ್ ಕೂಡ ಇರುತ್ತೆ. ನನ್ನ ಪಪ್ಪ ತಾತ ಎಲ್ಲರೂ ಮಾತಾಡಿಕೊಂಡು ಇನ್ನೇನು ಫೋಟೋ ಸೆಷನ್ಸ್ ಕೂಡ ಆಯಿತು ನಮ್ಮದು. ನಿಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗಿದ್ದಾಗ ಯಾವ ರೀತಿ ಇರುತ್ತೆ, ನೀವು ರಿಲೇಟ್ ಮಾಡ್ಕೋತೀರಾ? ಈ ಥರ ಇರುತ್ತಾ ನಿಮ್ಮ ಫ್ಯಾಮ್ಲಿನಲ್ಲೂ? ಎಲ್ಲರೂ ಒಂದೊಂದು ಕಡೆ ತುಂಬ ಕ್ಲೋಸ್
ಕ್ಲೋಸ್ ಆಗಿರ್ತಾರೆ, ಇದರ್ ಫಾದರ್ಸ್ ಫ್ಯಾಮಿಲಿ ಆರ್ ಮದರ್ಸ್ ಫ್ಯಾಮಿಲಿ, ಅಥವಾ ಕೆಲವರು ಎರಡು ಸೈಡೂ ತುಂಬ ಕ್ಲೋಸ್ ಆಗಿರ್ತಾರೆ. ನೀವು ಯಾವ ಕಡೆ ಫ್ಯಾಮಿಲಿ ಜೊತೆಗೆ ತುಂಬ ಕ್ಲೋಸ್ ಆಗಿರ್ತೀರಿ ಅಂತ ತಪ್ಪದೆ ತಿಳಿಸಿ ಆಯ್ತಾ. ಇವಾಗ ನನ್ನ ಕಸಿನ್ ಡೈಲಾಗ್ನ ಕೇಳಿ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹಿಂಗೆ ಇದ್ದಿದ್ದು. ಇವತ್ತು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಯಾಕಂದ್ರೆ ನಾವೆಲ್ಲ ಒಟ್ಟು ಸೇರಿದೆ. ನಮಗೆ ಮನೆಯಲ್ಲೆಲ್ಲ ಫಂಕ್ಷನ್ ಆಗೋದು ಎಲ್ಲರೂ ಒಟ್ಟು ಸೇರಿದಾಗ ನಮಗೊಂದು ಜಾಲಿ. ಹೌದಾ? ತುಂಬಾ ಖುಷಿ ಆಗ್ತದೆ. ನಮ್ಮ ಇಷ್ಟ ಬಂದ್ರೆ ಉಂಟಲ್ವಾ ಮತ್ತು ನಮಗೆ ಗಮ್ಮತ್ತೇ So sweet. ನಮ್ಮ ಅಣ್ಣನ ಮಗಳಿಗೆ ಮದುವೆ ಆಗೋ ಟೈಮಲ್ಲಿ ಅಯ್ಯೋ ನಮಗೆ ಹೇಳುದೇ ಬೇಡ ಅದಲ್ಲ ನಾವು. ಸೊ ನಾನು ಎಲ್ಲರ ಹತ್ರ ಕೇಳ್ತಾ ಇದ್ದೆ ಎಷ್ಟು ವೆರೈಟೀಸ್ ಇರ್ಬೋದು ಅಂತ ಹೇಳಿ ಅಂತ. ಬಟ್ ಇವ್ರು ಹೇಳಿರುವಂಥ ವೆರೈಟೀಸ್ಗಿಂತ ತೀರಾ ಡಬ್ಬಲೇ ಇತ್ತು. ಯಾವಾಗ್ಲೂ ಪೂಜೆಗೆ ಎಷ್ಟು ವೆರೈಟೀಸ್ ಇರುತ್ತೆ ಊಟಕ್ಕೆ? ಇಲ್ಲಿ ಸಾಧಾರಣ ಒಂದು 10-15 ವೆರೈಟಿ ಗ್ಯಾರಂಟಿ. ನಾನು ನಿಮಗೆ ತೋರಿಸ್ತೀನಿ. ಬಂದವರದ್ರೆಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಹಳೆ ಫ್ರೆಂಡ್ಸ್, ಚಡ್ಡಿ ದೋಸ್ತು, ನನ್ನ ಫ್ಯಾನ್ಸ್, ಇವ್ರ ಹಳೆ ಬಾಯ್ ಫ್ರೆಂಡ್ಸ್, ಇವ್ರ ಹಳೆ ಗರ್ಲ್ ಫ್ರೆಂಡ್ಸ್, ಎಲ್ಲರೂ ನೋಡಿ ನಮ್ಮ ವೀಕ್ಷಿತ ಹೇಳುದು ನೋಡಿ ಎಲ್ಲರೂ ಬರ್ತಾರೆ ಇವತ್ತು. ಇವರೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಜನರ ಹತ್ರ ಮಾತಾಡ್ತಾರೆ, ನಗ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಟೈಮೇ ಇರಲ್ಲ ಇವತ್ತು. ಅದಾದ್ಮೇಲೆ ತುಂಬಾ ಕೆಲಸನೂ ಮಾಡ್ತಾರೆ. ಪಾತ್ರೆ ತೊಳಿತಾರೆ. ನಾನು ಪಾತ್ರೆ ತೊಳೆದು ನನ್ನ ಜೀರೋ ಫಿಗರ್. ನಾನೆಂತ ಮಾಡಿದೆ ಅವ್ರು ತೊಳೆದನ್ನು ಪೂರ ಒತ್ತರ ಸಾಂಬಾರಿಗೆ ಒರೆಸಿಡ್ಬೇಕಲ್ವಾ. ನಾವು ಇವತ್ತು ಒತ್ತಾರೆ ಬೆಂಗಳೂರಿಂದ ತಂದ ಫ್ರೂಟ್ಸ್ ಅನ್ನೆಲ್ಲ ಬೇರೆ ಬೇರೆ ಹಿಡಿದು ನಾವಿಬ್ರು ತಿನ್ಲಿಕ್ಕೆ ಮಾತ್ರ ಜಾಲಿ. ಫಸ್ಟ್ ನಾನು ನಿಮಗೆ ನನ್ನ ಔಟ್ಫಿಟ್ ಬಗ್ಗೆ ತಿಳಿಸ್ತೀನಿ. ಇದು ಸಿಂಪಲ್ ಪ್ಲೇನ್ ಕಾಟನ್ ಕುರ್ತಿ. ನಾನು ಒಂದು ಆನ್ಲೈನ್ ಸ್ಟೋರಲ್ಲಿ ತಗೊಂಡಿದ್ದು. ತುಂಬ ಶೆಕೆ ಇರೋದ್ರಿಂದ ಇದು ಪರ್ಫೆಕ್ಟ್ ಆಗಿರುತ್ತೆ ಅಂತ ಈ ಔಟ್ಫಿಟ್ನ ಆಯ್ಕೆ ಮಾಡಿಕೊಂಡೆ. ಸಾರಿ ಚಂದ ಉಂಟ. ಇದು ನನ್ನ ಮಗಳ ಸಾರಿ. ಅವಳಿಗೆ ಸಾರಿ ಕೊಟ್ಟದಕ್ಕೆ ಇದು ಅಕ್ಕ ಕೊಟ್ಟಿದ್ದು ಸಾರಿ ಗೃಹ ಪ್ರವೇಶಕ್ಕೆ. ಒಂದು ತುಂಬಾ ಚೆನ್ನಾಗಿ ಬಳೆ ನನಗೆ ಮಗಳು ತೆಗೆಸಿ ಕೊಟ್ಟದ್ದು. ಟ್ರಸ್ಟ್ ಮೀ, ಈ ವಿಡಿಯೋ ನೋಡ್ತಾ ನೋಡ್ತಾ ನಮಗೆ ಅನ್ಸೋದಿಷ್ಟೇ, ಎಷ್ಟು ಲಕ್ಕಿ ಆಗಿರಬೇಕು ನಾವು ಇಂಥ ಒಂದು ಫ್ಯಾಮಿಲಿ ಸಿಗೋದಕ್ಕೆ. ಸೊ ಬ್ಲೆಸ್ಡ್ ಆ್ಯಂಡ್ ತುಂಬ ಪ್ರೆಷಿಯಸ್ ಇದು. ಹೆಂಗೆ ಅಲ್ಲ, ನಮ್ಮ ಲೇಡೀಸ್ ಎಷ್ಟೊಂದು ಲಕ್ಕಿ. ಎಲ್ಲರಿಗೂ ಎಲ್ಲ ಗಿಫ್ಟ್ ಬರ್ತಾ ಇರುತ್ತೆ. ಸಾಕು ಬನ್ನಿ, ನಾ ಹೊರಗಡೆ ತುಂಬ ಜನ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಯಾರ್ಯಾರು ಬಂದಿದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡಬೇಕು ಅಲ್ವಾ. ಅಜ್ಜಿ ಅಂದರು, ತಾತ ಎಲ್ಲ ರೆಡಿ ಕೂತಿದ್ದಾರೆ ಪೂಜೆಗೆ. ಇನ್ನೇನು ಊಟ ಬರೋ ಸಮಯ ಆಯಿತು ಅಂದಮೇಲೆ ಗೆಸ್ಟ್ ಅವ್ರು ಕೂಡ ಬರುವಂಥ ಟೈಮ್ ಆಯಿತು. ಈ ಕಡೆಯಿಂದ ಪೂಜೆಗಂತ ಸ್ಪೆಷಲಾಗಿ ಈ ವರ್ಷ ಭಜನೆ ಕೂಡ ಅರೇಂಜ್ ಮಾಡಿದರು. ಆ್ಯಂಡ್ ಅವ್ರ ಯೂನಿಫಾರ್ಮ್ಗೂ ನಾನು ಹಾಕಿರೋ ಬಟ್ಟೆಗೆ ಆಲ್ಮೋಸ್ಟ್ ಸೇಮ್ ಇತ್ತು ಗೊತ್ತಾ. ಇಲ್ಲಿ ತನಕ ನೀವು ಪ್ರೀತಿಯಿಂದ ವಿಡಿಯೋ ನೋಡಿದ್ದೀರಿ ಅಂದಮೇಲೆ ಒಂದು ರಿಕ್ವೆಸ್ಟ್ ಇದೆ, ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಬಿಕಾಸ್ ನಾವು 200K ಫ್ಯಾಮಿಲಿಗೆ ಹತ್ರ ಇದ್ದೀವಿ. ಸೊ ಆದಷ್ಟು ಬೇಗ 2 ಲಕ್ಷದ ಕುಟುಂಬ ಆಗುತ್ತೆ. ಹಾಗೆ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು ಬರೀ ಪೂಜೆ ತಯಾರಿ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಜನ ಬಂದಿದ್ರು, ಯಾವ ರೀತಿ ಸಂಭ್ರಮ ಆಯಿತು, ಹಾಗೆಯೇ ಎಷ್ಟೊಂದು ಫುಡ್ ವೆರೈಟೀಸ್ ಇತ್ತು, ಎಲ್ಲದನ್ನು ಮರಿದೇನೆ ಶೇರ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಬಾಯ್.